ಹಲೋ ಹಾಯ್ ನಮಸ್ತೆ. ನೀವು ನೋಡ್ತಿದ್ದೀರಿ ಪೃಥ್ವಿ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ಆಧಾರ್ ಕಾರ್ಡ್ ಮಾಡಿಸಿಲ್ವಾ? ಪಾನ್ ಕಾರ್ಡ್, ರೇಷನ್ ಕಾರ್ಡ್, ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಯಾವ್ದು ಮಾಡ್ಲಿಲ್ವಾ? ಬನ್ನಿ, ಈ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ಕೊಡ್ತೇನೆ. ಇವನು ಏನಪ್ಪ ಸೊಲ್ಯೂಷನ್ ಹೇಳ್ಕೊಡ್ತೇನೆ ಅಂತ ಆಲೋಚನೆ ಮಾಡಬೇಡಿ. ಒಳ್ಳೆ ಸೊಲ್ಯೂಷನ್, ಯೂಸ್ ಆಗಿದೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ. ಯಾಕಂದ್ರೆ ಈಗ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಲ್ಲ, ಫೋನ್ ನಂಬರ್ ಮಿಸ್ಸಿಂಗ್, ನೇಮ್ ಮಿಸ್ಸಿಂಗ್ ಎಲ್ಲ. ಇದಕ್ಕೆ ನೀವು ಸೈಬರ್ಗೆ ಎಲ್ಲೂ ಹೋಗೋಕಿಲ್ಲ, ಮೊಬೈಲ್ ಅಲ್ಲಿ ಗೊತ್ತು ಎಲ್ಲ ಮಾಡ್ಬೋದು. ಕಂಪ್ಯೂಟರ್, ಲ್ಯಾಪ್ಟಾಪ್, ಎನಿ ಯಾವ್ದು ಬೇಕಾಗಿಲ್ಲ. ನಿಮ್ ಮನೆಯಲ್ಲೇ ನೀವೇ ಓನ್ ಆಗಿ ಮಾಡ್ಬೋದು ಎಲ್ಲ ಸೊಲ್ಯೂಷನ್ಗೂ. ಹಾಗಂತ ಹೋಗ್ಲಿಕ್ಕೆ ಇರ್ತದೆ, ಹೋಗ್ಲಿಕ್ಕಿಲ್ಲ ಅಂತಲ್ಲ. ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೇಕಾದ್ರೆ ಅಥವಾ ID ಕಾರ್ಡ್ ನಿಮ್ದು ಇಲ್ಲ ಸೈಬರ್ಗೆ ಹೋಗಿ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಆ ಕಾರಣದಿಂದ ನೀವು ಆಪ್ ಮೂಲಕ ನಿಮ್ಮ ಮೊಬೈಲ್ ನಿಂದ ನೀವೇ ಮಾಡ್ಬೋದು ಓನ್ ಆಗಿ. ಹೇಗೆ ಮಾಡೋದಂತ ಸಹ ಹೇಳಿಕೊಡ್ತೇನೆ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ ಮರೆಯದೆ ಪ್ಲೀಸ್. ಎಲ್ಲರೂ ಕಮೆಂಟ್ ಮಾಡ್ತಾ ಇರಿ, ಏನ್ ಡೌಟ್ ಇದ್ರು ನಾನು ಹೇಳ್ತೀನಿ. ಹಾಗೆ ಬಂದ್ಬಿಟ್ಟು ಇದು ನನ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಹಾಗೆ ಬಂದ್ಬಿಟ್ಟು ನಾನು ಲಿಂಕ್ ಅನ್ನು ಓಪನ್ ಮಾಡಿ, ಲಿಂಕ್ ಬಂದ್ಬಿಟ್ಟು ಅದೇ ಓಪನ್ ಮಾಡಿದ್ರೆ ಇಂಡಿಯನ್ ಗವರ್ಮೆಂಟ್ ಇನ್ ಅಂತ ಬರುತ್ತೆ. ಆ ಆಪ್ ಓಪನ್ ಮಾಡಿ, ಅದ್ರಲ್ಲಿ ನಿಮಗೆ ಕಾಣಿಸುತ್ತೆ. ಹೇಗಂದ್ರೆ ಮೊದಲಿಗೆ ಬಂದ್ಬಿಟ್ಟು ನೋಡಿ, ನಿಮ್ದು ಯಾವ್ದು ಪಾನ್ ಕಾರ್ಡ್ ನ ಹೆಸರು ಚೇಂಜ್ ಮಾಡ್ಲಿಕ್ಕಿದ್ರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ಆಗ್ಲಿಲ್ಲದವ್ರದ್ದು ಲಿಂಕ್ ಮಾಡ್ಲಿಕ್ಕಿದ್ರೆ ಎಲ್ಲ ಚೇಂಜ್ ಮಾಡಬಹುದು ಇದ್ರ ಮೂಲಕನೇ. ಪಾನ್ ಕಾರ್ಡ್ ಅಪ್ಲಿಕೇಶನ್ ಹೇಗೆ ಆಗೋದಂದ್ರೆ ಅದರಲ್ಲಿ ಆನ್ಲೈನ್ ಸರ್ಚ್ ಬಟನ್ ಹೋಗಿ ಪಾನ್ ಕಾರ್ಡ್ ಅಂತ ಹಾಕಿದ್ರೆ ಆಮೇಲೆ ಬರುತ್ತೆ ಆನ್ಲೈನ್ ಪಾನ್ ಅಪ್ಲಿಕೇಶನ್. ಅದರಲ್ಲಿ ಅದೇ ಅಪ್ಲೈ ಆನ್ಲೈನ್, ನಿಮ್ದು ಅದೇ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. ಯಾಕಂದ್ರೆ ನಿಮ್ದು ಸ್ಪೆಲ್ಲಿಂಗ್, ನಿಮ್ಮ ಎದುರುಗಡೆ ಸರ್ನೇಮ್ ಇದ್ರೆ ಸರ್ನೇಮ್ ಹಾಕ್ಬೇಕು. ಎಲ್ಲ ಕರೆಕ್ಟ್ ಅಡ್ರೆಸ್, ಪರ್ಫೆಕ್ಟ್ ಪಿನ್ ಟು ಪಿನ್ ಅದರಲ್ಲಿ ಹೇಗೆ ಉಂಟು ಹಾಗೆ ಹಾಕ್ಬೇಕು. ಎಲ್ಲಿ ಸಹ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು. ಆಮೇಲೆ ಫೋನ್ ನಂಬರ್ ಎಲ್ಲ ಹಾಕ್ಬೇಕು, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಹಾಗೆ ಇದರಲ್ಲಿ ಆಮೇಲೆ ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಆಧಾರ್ ಕಾರ್ಡ್ ಇದು ಏನಾದ್ರು ಇದಾಗಿದೆ, ಆಧಾರ್ ಕಾರ್ಡ್, ಫೋನ್ ನಂಬರ್ ಚೇಂಜ್ ಮಾಡ್ಲಿಕ್ಕಿದ್ರೆ, ಹೆಸರು ಚೇಂಜ್ ಮಾಡ್ಲಿಕ್ಕಿದ್ರೆ ಎಲ್ಲ, ಈಗ DL ಮಾಡ್ಲಿಕ್ಕಿದ್ರೆ ಎಲ್ಲ ಇದರಲ್ಲಿ ಸಿಗುತ್ತೆ. ಬೇಕಾದ್ರೆ ನೆಕ್ಸ್ಟ್ ಕಮೆಂಟ್ ಮಾಡಿ, ಅದರ ಬಗ್ಗೆ ಯಾವ್ದಾದ್ರು ವಿಡಿಯೋ ಬೇಕಾದ್ರೆ ಮಾಡ್ತೇನೆ. ಅದೇ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತೇನೆ. ಇದು ಇಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾವುದೇ ನಿಮಗೆ ಇದ್ರೊಳಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕಂತ ಹೇಳಿ ನಾನು ಮಾಡ್ತೇನೆ. A few moments later.